ನಮಸ್ತೆ ಎಲ್ರಿಗೂ. ಇವತ್ತೊಂದು ಚೂರು ಸಕ್ಕರೆಯನ್ನು ಹಾಕ್ಕೊಳ್ಳದೆ ತುಂಬಾ ವಿಶೇಷವಾಗಿ ಮಾಡ್ಬೋದಾದಂತಹ ತುಂಬಾ ರುಚಿಯಾಗಿರುವಂಥ ಕೇಸರಿಬಾತ್ ರೆಸಿಪಿನ ಹೇಳ್ಕೊಡ್ತಾ ಇದ್ದೇನೆ. ಇದಕ್ಕೊಂದು ವಿಶೇಷವಾಗಿರುವಂಥ ಬೆಲ್ಲನ ಯೂಸ್ ಮಾಡಿ ನಾನು ಈ ರೆಸಿಪಿನ ಮಾಡಿದ್ದೇನೆ. ನೀವೇನಾದರೂ ಈ ರೆಸಿಪಿನ ಒಂದ್ಸರಿ ನೋಡಿಬಿಟ್ಟು ಟ್ರೈ ಮಾಡಿದರೆ ಖಂಡಿತವಾಗ್ಲೂ ನನಗೆ ಥ್ಯಾಂಕ್ಸ್ ಹೇಳ್ತೀರಿ. ಯಾಕಂತಂದ್ರೆ ಅಷ್ಟೊಂದು ಚೆನ್ನಾಗಿದೆ ರೆಸಿಪಿ ಮತ್ತು ಪರ್ಫೆಕ್ಟಾಗಿ ಒಂದು ಚೂರು ಗಂಟಿಲ್ಲದೆ ತುಂಬಾ ಹೊತ್ತು ಎಷ್ಟೊತ್ತು ಬೇಕಾದರೂ ಇಟ್ಟರೂ ಕೂಡ ಈ ಕೇಸರಿಬಾತ್ ಒಂಚೂರು ಗಟ್ಟಿಯಾಗಲ್ಲ. ರೆಸಿಪಿನ ಕಂಪ್ಲೀಟಾಗಿ ಒಂದ್ಸರಿ ನೋಡಿ ಮರೆಯದೆ ಒಂದ್ಸರಿ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ. ಈ ರೆಸಿಪಿನ ಮಾಡಲಿಕ್ಕೆ ನಾನು 1 ಕಪ್ಪಷ್ಟು ಉಪ್ಪಿಟ್ಟು ರವೆನ ತಗೊಂಡಿದ್ದೀನಿ. ನೀವು ಸೂಜಿ ರವೆ ಬೇಕಾದರೂ ತಗೋಬೋದು, ತೊಂದರೆ ಇಲ್ಲ. ಹಾಗೆಯೇ ಇದಕ್ಕೊಂದು ವಿಶೇಷವಾಗಿರುವಂಥ ಬೆಲ್ಲ ಬೇಕಾಗುತ್ತೆ. ಇದು ಯಾವ ಬೆಲ್ಲ ಅಂತಂದರೆ ಜೋನಿ ಬೆಲ್ಲ ಅಂತ ಹೇಳ್ತಾರೆ. ಉತ್ತರ ಕರ್ನಾಟಕ ಕಡೆ ತುಂಬಾ ಫೇಮಸ್. ನನ್ನ ಫ್ರೆಂಡ್ ಸಿರ್ಷಿಯಿಂದ ಕಳಿಸಿರೋದಿದೆ ಆ್ಯಕ್ಚುಲಾಗಿ. ಇದು 1/4 ಕಪ್ಪಷ್ಟು ನಾನು ಹಾಕೊತಾ ಇದ್ದೇನೆ. ಇಲ್ಲದಿದ್ದರೆ ನಿಮಗೆ ಮಂಗಳೂರು ಸ್ಟೋರಲ್ಲೂ ಇದು ಸಿಗುತ್ತೆ ಈ ಬೆಲ್ಲ. ಈ ಬೆಲ್ಲ ಇಲ್ಲದಿದ್ದರೆ ನಾರ್ಮಲ್ ಬೆಲ್ಲನೂ ನೀರು ಮಾಡಿ ಹಾಕೋಬೋದು. ಹಾಗೆ ಇನ್ನೊಂದು ಮುಖ್ಯ ಇಂಗ್ರೀಡಿಯೆಂಟ್ ಏನು ಅಂತಂದರೆ ಅದು ತುಪ್ಪ. 1/2 ಕಪ್ಪಷ್ಟು ತುಪ್ಪನ ತಗೊಂಡಿದ್ದೇನೆ. ಮೊದಲು ನಾವು ಏನು ಮಾಡಬೇಕು ಅಂತಂದರೆ ಒಂದು ಸ್ಟವಲ್ಲಿ ಬಾಣಲೆನ ಒಂಚೂರು ಬಿಸಿ ಮಾಡಿಬಿಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ಗೋಡಂಬಿ ಸ್ವಲ್ಪ ದ್ರಾಕ್ಷಿನ ನೀಟಾಗಿ ಹುರಿದ್ಕೋಬೇಕು. ಇದು ಆ್ಯಕ್ಚುಲಾಗಿ ತುಂಬಾ ಮೇನ್. ನಾವು ಕೇಸರಿಬಾತ್ ಅಥವಾ ಶೀರಾ ಮಾಡೋದಕ್ಕಿಂತ ಮುಂಚೆ ಗೋಡಂಬಿ ಮತ್ತು ದ್ರಾಕ್ಷಿನ ಚೆನ್ನಾಗಿ ಹುರಿದ್ಕೋಬೇಕು. ದ್ರಾಕ್ಷಿನ ಒಂಚೂರು ತೊಳ್ಕೊಂಡು ನೀರಿನ ಪಸ ಆರಿಸ್ಬಿಟ್ಟು ಹಾಕ್ಕೊಳ್ಳಿ. ಈ ಥರ ಕಲರಿಗೆ ಬಂದಾದ ನಂತರ ಇದನ್ನ ತೆಗೆದಿಟ್ಬಿಡ್ಬೋದು. ಇವಾಗ ಅದೇ ಪಾತ್ರೆಗೆ ಮತ್ತೊಂದು ಚೂರು ಬೇಕಾದರೆ ತುಪ್ಪ ಇದ್ದರೆ ಓಕೆ, ಇಲ್ಲದಿದ್ದರೆ ಮತ್ತೊಂದು ಚೂರು ತುಪ್ಪನ ಹಾಕ್ಕೊಂಡು ಈ ರವೆ ಇರುತ್ತಲ್ವ ಅದನ್ನ ಹಾಕ್ಕೊಂಡು ನೀಟಾಗಿ ಹುರಿದ್ಕೋಬೇಕು. ರವೆ ನೀವು ಮೀಡಿಯಮ್ ಉರಿ ಅಥವಾ ಅದಕ್ಕಿಂತ ಸ್ವಲ್ಪ ಕಮ್ಮಿ ಉರಿಯಲ್ಲಿ ಮಿನಿಮಮ್ 3ರಿಂದ 5 ನಿಮಿಷ ಆದರೂ ಹುರಿದ್ಕೋಬೇಕು. ರವೆ ಎಷ್ಟು ಪರ್ಫೆಕ್ಟಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಕೇಸರಿಬಾತ್ ಬರುತ್ತೆ. ಅರ್ಧರ್ಧ ರವೆ ಹುರಿದರೆ ಕೇಸರಿಬಾತ್ ಸರಿಯಾಗಿ ಬರಲ್ಲ, ಅಂಟ್ಕೊಳ್ಳುತ್ತೆ. ಅದರಿಂದ ರವೆನ ನೀಟಾಗಿ ಹುರಿದ್ಕೊಂಡು ಅದನ್ನ ತೆಗೆದಿಟ್ಬಿಡಿ. ಇವಾಗ ಅದೇ ಪಾತ್ರೆಗೆ ನಾನು ನೋಡಿ 1 ಕಪ್ ಕೇಸರಿಬಾತ್ ಮಾಡಲಿಕ್ಕೆ 3.5 ಕಪ್ಪಷ್ಟು ನೀರನ್ನು ಹಾಕ್ಕೊತಾ ಇದ್ದೇನೆ. ನೀರು ಸ್ವಲ್ಪ ಜಾಸ್ತಿ ಹಾಕಿದರೆ ಕೇಸರಿಬಾತ್ ಗಂಟಾಗಲ್ಲ, ಅಂಟಂಟಾಗಲ್ಲ, ಮೆತ್ತಗಿರುತ್ತೆ ತುಂಬ ಹೊತ್ತು. ನೀರು ಕುದೀತಾ ಇರಬೇಕಾದ್ರೆ 1-2 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಹಾಕ್ಕೊತಾ ಇದ್ದೇನೆ. ನೀವು ಅಡುಗೆಯನ್ನು ಯಾವ್ದು ಬೇಕಾದರೂ ಹಾಕೋಬೋದು. ಇದರಿಂದ ಎಷ್ಟೊತ್ತಾದರೂ ಇದೆಯಲ್ಲ ಕೇಸರಿಬಾತ್ ಮೆತ್ತಗೆ ಇರುತ್ತೆ. ನೀರು ಚೆನ್ನಾಗಿ ಕುದಿದಾದ ನಂತರ ಹುರಿದಿಟ್ಟಂತಹ ರವನ್ನ ಹಾಕ್ಕೊಂಡು ಇಮಿಡಿಯೇಟಾಗಿ ನೀವು ಇದನ್ನ ಮಗಿಸ್ತಾ ಇರಬೇಕು. ಯಾಕಂತಂದರೆ ನೀವು ರವೆ ಹಾಕಿಬಿಟ್ಟು ಕೈ ಆಡಿಸದೆ ಬಿಟ್ಟರೆ ಗಂಟಾಗುತ್ತೆ. ಸೊ ನೀಟಾಗಿ ಮಗುಚಿದಾಗ ನೋಡಿ ಹೈ ಫ್ಲೇಮ್ ಇಟ್ಟು ಇದನ್ನ ಮಗಿಸ್ತಾ ಇರ್ಬೋದು, ಬಟ್ ನೀವು ಕೈ ಆಡಿಸೋದನ್ನು ಬಿಡಬೇಡಿ. ಈ ಹದಕ್ಕೆ ಬಂದ ನಂತರ ಅಂದರೆ ನೋಡಿ ಇಷ್ಟು ದಪ್ಪ ಆಗುತ್ತಲ್ವ, ಇಷ್ಟು ದಪ್ಪ ಆದ ನಂತರ ಇವಾಗ ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಉರಿನ ಕಂಪ್ಲೀಟಾಗಿ ಸಿಮ್ಮಲ್ಲಿಟ್ಬಿಟ್ಟು ಕಮ್ಮಿ ಮಾಡಿಬಿಟ್ಟು 2 ನಿಮಿಷ ನಾವು ಸಿಮ್ಮಲ್ಲಿ ಬೇಯಿಸಬೇಕು. ಅಷ್ಟೊತ್ತಿಗೆ ರವೆ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಕೆಲವರು ಏನು ಮಾಡ್ತಾರೆ, ರವೆ ಹಾಕೊಳ್ಳೋವಾಗಲೇ ಸಕ್ಕರೆ ಹಾಕ್ಕೊತಾರೆ. ಆಗೇನಾಗುತ್ತೆ, ನಮಗೆ ರವೆ ಸರಿಯಾಗಿ ಅಥವಾ ಈ ರವೆ ಇರುತ್ತಲ್ವ ಅದು ಸರಿಯಾಗಿ ಬೇಯಲ್ಲ. ಆದ್ದರಿಂದ ನಾನೇನು ಮಾಡ್ತಾ ಇದ್ದೇನೆ, ಈ ರವೆನ ಬೇಯಿಸ್ಕೊಂಡು ಕೊನೆಗೆ ಈ ಬೆಲ್ಲನ ಹಾಕ್ಕೊತಾ ಇದ್ದೇನೆ. ಇವಾಗ ಬೆಲ್ಲ ಹಾಕೋಬೋದು, ಸಕ್ಕರೆ ಹಾಕೊಳ್ಳೋರು ಸಕ್ಕರೆ ಹಾಕ್ಕೊಳ್ಬೋದು. ನಾರ್ಮಲ್ ಬೆಲ್ಲ ಯೂಸ್ ಮಾಡುವವರು ಬೆಲ್ಲನ ಸ್ವಲ್ಪ ನೀರು ಹಾಕಿ ಬಿಸಿ ಮಾಡಿಬಿಟ್ಟು ಆ ಬೆಲ್ಲನ ಬೇಕಾದರೂ ಹಾಕೋಬೋದು. 3/4 ಕಪ್ಪಷ್ಟು ಈ ಜೋನಿ ಬೆಲ್ಲನ ಹಾಕ್ಕೊಂಡಿದ್ದೇನೆ. ನಿಮಗೆ ಸಿಹಿ ಎಷ್ಟು ಬೇಕು ನೋಡ್ಕೊಂಡು ಬೆಲ್ಲನ ಹಾಕೋಬೋದು. ನನ್ನ ಮಾತನ್ನು ನಂಬಿ, ಆ್ಯಕ್ಚುಲಾಗಿ ಎಲ್ಲ ಬೆಲ್ಲಕ್ಕಿಂತ ಅದ್ಭುತವಾಗಿರುವ ರುಚಿ ಮತ್ತು ಅದ್ಭುತವಾಗಿರುವ ಆರೋಗ್ಯಕ್ಕೆ ಉತ್ತಮವಾಗಿರುವ ಬೆಲ್ಲ ಅಂತಂದರೆ ಅದು ಜೋನಿ. ಆದ್ದರಿಂದ ಈ ಬೆಲ್ಲ ಹಾಕಿ ಮಾಡಿರೋ ಕೇಸರಿಬಾತ್ ಇದೆಯಲ್ವ ಅದು ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಅದು ಮಾಡಿ ತಿಂದ್ರಷ್ಟೇ ನಿಮಗೆ ಗೊತ್ತಾಗುತ್ತೆ. ಇಷ್ಟು ಹದಕ್ಕೆ ಬಂದ ನಂತರ ನೀವು ಬೆಲ್ಲ ಹಾಕಿದ ನಂತರ ಮಗಿಸ್ತಾ ಇರಬೇಕು. ಅದಾದ ನಂತರ ನಾವು ಕೊನೆಗೆ ಸ್ವಲ್ಪ ಏಲಕ್ಕಿನ ಗುದ್ಬಿಟ್ಟು ಹಾಕ್ಬೋದು. ರೆಡಿ ಮಾಡಿಟ್ಟಿರುವಂಥ ಗೋಡಂಬಿ ದ್ರಾಕ್ಷಿನ ಹಾಕೋಬೋದು. ಹಾಗೆಯೇ 1-2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬೋದು. ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದಷ್ಟು ಕೇಸರಿಬಾತದ್ದು ರುಚಿ ಇದೆಯಲ್ವ ಅದ್ಭುತವಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಇನ್ನೊಂದು ಏನು ಅಂತಂದರೆ ಕೇಸರಿಬಾತ್ ಎಷ್ಟೊತ್ತಾದರೂ ಗಟ್ಟಿಯಾಗಲ್ಲ, ಮೆತ್ತಗಿರುತ್ತೆ, ಬೆಣ್ಣೆ ಥರ ಇರುತ್ತೆ. ನೋಡಿ ನಿಮಗೆ ಈ ಕನ್ಸಿಸ್ಟೆನ್ಸಿ, ಈ ಕಲರ್ ನೋಡಿದರೆ ಈ ಕೇಸರಿಬಾತ್ ಎಷ್ಟು ಚೆನ್ನಾಗಿ ಬಂದಿರ್ಬೋದು ಅಂತ ಗೊತ್ತಾಗುತ್ತೆ. ಈ ಜೋನಿ ಬೆಲ್ಲದ ಕಲ್ಲರ್ ಇದೆಯಲ್ವ ತುಂಬಾ ಚೆನ್ನಾಗಿರುತ್ತೆ. ಆದ್ದರಿಂದ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ನೋಡಿ ಈ ಕೇಸರಿಬಾತ್ಗೆ. ಒಂದ್ಸರಿ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೆ ಜೋನಿ ಬೆಲ್ಲ ಯೂಶ್ವಲ್ ಆಗಿ ಮಂಗಳೂರು ಸ್ಟೋರ್ಗಳಲ್ಲಿ ಸಿಗುತ್ತೆ, ಇಲ್ಲ ಉತ್ತರ ಕರ್ನಾಟಕದಲ್ಲಿ ಕೆಲವು ಕಡೆ ಆನ್ಲೈನಲ್ಲೂ ಸಿಗ್ಬೋದು. ಉತ್ತರ ಕರ್ನಾಟಕದಲ್ಲಿ ನಿಮಗೆ ಯಾರಾದರೂ ಪರಿಚಯ ಇದ್ದರೆ ಆ ಕಡೆಯಿಂದಲೂ ನೀವು ತರಿಸ್ಕೋಬೋದು. ತುಂಬ ಅಂತಂದರೆ ತುಂಬಾ ರುಚಿಯಾಗಿರುತ್ತೆ. ಇನ್ನೊಂದು ಏನು ಅಂತಂದರೆ ಹೈಯೆಸ್ಟ್ ಕ್ಯಾಲ್ಸಿಯಂ ಮತ್ತು ಹಾಗೆಯೇ ಕಬ್ಬಿಣದ ಅಂಶ ಇರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಕ್ಕರೆ ಹಾಕದೆ ಮಾಡಿರೋದ್ರಿಂದ ಅದ್ಭುತ ಅಂತಂದರೆ ಅದ್ಭುತವಾಗಿರುತ್ತೆ, ತುಂಬಾ ಹೆಲ್ದಿ ಆಗಿರುತ್ತೆ. ರೆಸಿಪಿನ ಮರೆಯದೆ ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಥ್ಯಾಂಕ್ಸ್ ಎಲ್ರಿಗೂ.